ಮಂಗಳೂರು ವಕ್ಫ್ ಭೂಮಿ ಪ್ರಕರಣದ ಬಗ್ಗೆ ಮುಂದಿನ ಸದನದ ಅಧಿವೇಶನದಲ್ಲಿ ಚರ್ಚಿಸಲಾಗುವುದು. ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗಿದೆ ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೋಮು ಸೌಹಾರ್ದಕ್ಕೆ ಹಾನಿಯಾಗದಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಸಾಕಷ್ಟು ಶೈಕ್ಷಣಿಕ ಜಾಗೃತಿ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಕೋಮು ಸೌಹಾರ್ದತೆಯನ್ನ ಕಾಪಾಡಿಕೊಂಡರೆ ರಾಜ್ಯಕ್ಕೆ ಮಾದರಿಯಾಗಬಹುದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೊಂದಿಗೆ ಕೋಮು ಸೌಹಾರ್ದ ಕಾಪಾಡಲು ಆಯೋಗ ಪ್ರಥಮ ಆದ್ಯತೆಯನ್ನ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಕೋಮು ಸೂಕ್ಷ್ಮ ಜಿಲ್ಲೆಗಳಿಗೆ ಅಧಿಕಾರಿಗಳನ್ನ ನೇಮಿಸುವಾಗ ದಕ್ಷ, ಪ್ರಾಮಾಣಿಕ, ಸಮರ್ಥ ಅಧಿಕಾರಿಗಳ ಅಗತ್ಯವಿದೆ ಎಂದು ಹೇಳಿದರು. ಡೈಮಂಡ್ ಡಿಸ್ಟ್ರಿಕ್ಟ್ ಅಂತ ಮಾಡಬೇಕು. ಚಿನ್ನದಂತ ನಡೆ, ಚಿನ್ನದಂತ ನುಡಿ, ಸಂಸ್ಕೃತಿ ಇಷ್ಟೆಲ್ಲ ಇದ್ದಾಗ ನಿಮ್ಮ ಜಿಲ್ಲೆಗೆ ಏನು ಹೆಸರು ಕೊಡಬೇಕು? ಬಂಗಾರದ ಡಿಸ್ಟ್ರಿಕ್ಟ್ ಅಂತ ಹೇಳಲ್ಲ, ಬಂಗಾರ ಇಲ್ಲಿ ಕೊಟ್ಬಿಡಿ ಅಂತ. ನೀವು ಡೈಮಂಡ್ ಡಿಸ್ಟ್ರಿಕ್ಟ್ ಅಂತ ಹೆಸರು ಕೊಡಬೇಕು. ಮಾಡೆಲ್ ಡಿಸ್ಟ್ರಿಕ್ಟ್ ಮಾಡಬಹುದು. ಒಳ್ಳೆ ಡಿಸ್ಟ್ರಿಕ್ಟು, ಒಳ್ಳೆ ಜನ. ಇದು ಒಂದು ಸಂದೇಶ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೊಡಬೇಕಂತ ಇದ್ದೀನಿ. ಮತ್ತೆ ಇವತ್ತು ಸಾರ್ವಜನಿಕರ ಸಭೆಯಲ್ಲಿ ನಾನು ಎಲ್ಲರಿಗೂ ಕೇಳಿದ್ದೀನಿ, ಒಂದೇ ತಾಯಿಯ ಮಕ್ಕಳಾಗಿ ನೀವು ಮಾಡಬೇಕು. ನೀವು ಕೆಲವು ಸೆನ್ಸಿಟಿವ್ ಇಶ್ಯೂಸ್ ಬಗ್ಗೆ ನೀವು ಎಮೋಷನಲ್ ಆಗಬಾರ್ದು. ಕೆಲವು ರೂಮರ್ಸ್ಗಳಿಗೆ ನೀವು ಸತ್ಯಾಂಶ ಅರ್ಥ ಮಾಡ್ಕೊಳ್ಳದೆ ದುಡುಕಬಾರ್ದು. ತಾಳ್ಮೆಯಿಂದ ಇರಬೇಕು ನೀವು ಅಂತ ಅವ್ರಿಗೂ ಸಹ ನಾನು ಸಲಹೆ ಸೂಚನೆ ಕೊಟ್ಟಿದ್ದೀನಿ. ಪೊಲೀಸರ ಮೇಲೆ ಯಾವತ್ತೂ ಸಸ್ಪೀಷಿಯಸ್ ಆಗಿ ನೋಡಬಾರ್ದು. ಅವರು ನಿಮ್ಮ ರಕ್ಷಕರು. ನಿಮಗೋಸ್ಕರ ಸರ್ಕಾರ ನಿಮ್ಮ ಜೀವ, ಆಸ್ತಿ ಪಾಸ್ತಿ ರಕ್ಷಣೆಗೋಸ್ಕರ ನೇಮಿಸಿರುವುದು. ನೀವು ಅವ್ರ ಜೊತೆನೂ ಸ್ನೇಹ ಬೆಳೆಸ್ಕೊಳ್ಳಿ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಮಾಡಿ. ಪೊಲೀಸರಿಗೂ ಅಷ್ಟೇ, ಜನರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಒಳ್ಳೆ ರೀತಿಯಲ್ಲಿ ವರ್ತಿಸಿ ಅವ್ರ ಜೊತೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಿಲ್, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎನ್.ಪಿ. ಅಬೂಬಕರ್, ಅಲ್ಪಸಂಖ್ಯಾತರ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳಾದ ಬಶೀರ್ ಬೈಕಂಪಾಡಿ, ಹೈದರ್ ಪರ್ತೆಪಾಡಿ ಮೊದಲಾದವರು ಉಪಸ್ಥಿತರಿದ್ದರು.